ಸೆಪ್ಟೆಂಬರ್ 21ರಂದು ಬಿಡುಗಡೆಗೆ ಸಿದ್ಧವಾಗಿರುವ ಏರಾ ಉಲ್ಲಿರಿಗೆ ತುಳು ಚಲನಚಿತ್ರದ ಬಗ್ಗೆ ಸಾಮಾಜಿಕ ತಾಣಗಳಲ್ಲಿ ಸುಳ್ಳು ವದಂತಿ ಹಬ್ಬಿಸಿ ತೇಜೋವಧೆ ಮಾಡಲಾಗುತ್ತಿದೆ ಎಂದು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ ಆರೋಪಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ ತುಳು ಚಲನಚಿತ್ರಗಳ ಬಿಡುಗಡೆಗೆ ಅನುಕೂಲವಾಗುವಂತೆ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಮಾಚಿ ಖಜಾಂಚಿ ದೇವದಾಸ್ ಪಾಂಡೇಶ್ವರ್ ನೇತೃತ್ವದಲ್ಲಿ 12 ಜನರು ಸದಸ್ಯರಿರುವ ಸ್ಕ್ರೀನಿಂಗ್ ಕಮಿಟಿಯನ್ನು ರಚಿಸಲಾಗಿದೆ. ಸ್ಕ್ರೀನಿಂಗ್ ಕಮಿಟಿಯ ಮೂಲಕ 2 ಚಿತ್ರಗಳು ಬಿಡುಗಡೆಗೆ ಸಿದ್ಧವಿದ್ದಾಗ ಮೊದಲು ಸೆನ್ಸರ್ ಆಗಿರುವ ಚಿತ್ರವನ್ನು ಬಿಡುಗಡೆ ಮಾಡಲು ಅನುಕೂಲ ಮಾಡಿಕೊಡಲಾಗುವುದು. ಅದೇ ಪ್ರಕಾರ ಸೆಪ್ಟೆಂಬರ್ 21ರಂದು ಏರಾ ಉಲ್ಲಿರಿಗೆ ಚಿತ್ರವು ಬಿಡುಗಡೆಗೊಳ್ಳಲಿದೆ ಎಂದು ಹೇಳಿದರು. 21ನೇ ತಾರೀಕಿಗೆ ಏರಾ ಉಲ್ಲಿರಿಗೆ ಸಿನಿಮಾ ಬಿಡುಗಡೆಯ ಬಗ್ಗೆ ಅಂದರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದು ಇತ್ತೀನ ದಿನಗಳಲ್ಲಿ ತುಂಬ ಸಿನಿಮಾಗಳು ಬರೋದ್ರಿಂದ ರಿಲೀಸಿಗೆ ಪ್ರಾಬ್ಲಮ್ ನಾವು ಥಿಯೇಟರ್ಗಳ ಸಮಸ್ಯೆ ಈ ಥರದೆಲ್ಲ ತೊಂದರೆಗೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದೀವಿ. ಇದು ಕನ್ನಡ ಚಿತ್ರರಂಗದಲ್ಲಿ ಹಾಗೂ ತಮಿಳು ಚಿತ್ರರಂಗ ಎಲ್ಲ ಭಾರತೀಯ ಚಿತ್ರರಂಗದಲ್ಲಿ ಇರುವಂಥ ಒಂದು ಕಮಿಟಿ. ಈಗ ಬೆಳೀತಾ ಇರೋದ್ರಿಂದ ಆ ಕಮಿಟಿ ಮಾಡೋದು ತುಂಬ ಅವಶ್ಯಕ ಆಗಿತ್ತು. ಯಾಕಂದರೆ ಎಲ್ಲರೂ ಒಂದೇ ಅಧ್ಯಕ್ಷರೇ ಅಥವಾ ಸಂಘದ ಪದಾಧಿಕಾರಿಗಳೇ ಎಲ್ಲ ನಿಭಾಯಿಸೋಕೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಬೇರೆ ಚಿತ್ರರಂಗದಲ್ಲಿ ಯಾವ ಥರದ ಮಾದರಿಯ ಒಂದು ಕಮಿಟಿ ಇದೆ, ಅದೇ ಕಮಿಟಿಯನ್ನು ಇಲ್ಲಿ ಸಹ ಅಳವಡಿಸಲಾಗಿದೆ. ಅಲ್ಲಿ ಬೆಂಗಳೂರಲ್ಲಿ ಒಂದು ರಾಜ್ಕುಮಾರ್ ಅವರ ನೇತೃತ್ವ ನಡೆದಿತ್ತು. ಈ ಸತಿ ನಾವು ಕಮಿಟಿಯ ಎಲ್ಲ ನಮ್ಮ ನಿರ್ಮಾಪಕ ಸಂಘ ಕಮಿಟಿಯ ಮೇರೆಗೆ ಎಲ್ಲರ ಒಮ್ಮತದಿಂದ ದೇವದಾಸ್ ಪಾಂಡೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚಿಸಬೇಕಂತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ಅವರಿಗೆ ಕಮಿಟಿ ಅಧ್ಯಕ್ಷ ಸ್ಥಾನ ನೀಡಿದ್ವಿ. ಅದರ ಪ್ರಯುಕ್ತ ಮೊದಲನೇದಾಗಿ ಸಿನಿಮಾ ಏರ ಉಲ್ಲಿರಿಗೆ ಸಿನಿಮಾ ಬಿಡುಗಡೆ ಇದರಲ್ಲಿ ಏನೇನು ಸಹಕಾರ ನೀಡಬಹುದು, ಅವರಿಗೆ ಯಾವ ಬಿಡುಗಡೆ ಮಾಡ್ಬೋದು ಅನ್ನೋಂಥ ಸಂಘದ ಸ್ಕ್ರೀನ್ ಕಮಿಟಿ ಅಧ್ಯಕ್ಷರು ದೇವದಾಸ್ ಪಾಂಡೇಶ್ವರ್ ಮತ್ತು ಟೀಮ್ ಅವರು ನಿರ್ಧರಿಸಿ ಇವಾಗ ಇದೇ ತಿಂಗಳು 21ನೇ ತಾರೀಕಿಗೆ ಏರಾ ಉಲ್ಲಿರಿಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ಬೆಳಿಗ್ಗೆ 10 ಗಂಟೆ ಶೋ ಆಗಿ 12:45ಗೆ ಶೋ ಮುಗಿಯೋದ್ರೊಳಗಡೆ 10:15 ಮೆಸೇಜ್ ಹಾಕ್ತಾರೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಪಿಕ್ಚರ್ ಚೆನ್ನಾಗಿಲ್ಲ, ಪಿಕ್ಚರ್ ಆ ಥರ ಇದೆ, ಈಗ ಕ್ಯಾಮ್ರಾ ವರ್ಕ್ ಹೀಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಆ ಥರದ್ದೆಲ್ಲ ತುಂಬ ಬರ್ತಾ ಇದೆ. ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡಿ, ಅಂದರೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಅವ್ರ ಹತ್ರ ವಿಷಯ ತಿಳ್ಕೊಂಡು ಈಗ ಒಂದು ಹೊಸದಾಗಿ ಬಂದಿದೆ. ಅಂದರೆ ಫಾರ್ವರ್ಡ್ ಮಾಡೋದು ಯಾರೇ ಆ ಥರ ಫಾರ್ವರ್ಡ್ ಮಾಡಿದ ಮೇಲೂ ಕೇಸ್ ಹಾಕ್ಬೋದು ಅಂತ ವಿಷಯ ತಿಳಿಸಿದ್ದಾರೆ. ಸೊ ಈಗ ಬೆಳೀತಿರೋ ಚಿತ್ರರಂಗಕ್ಕೆ ಈ ಥರ ಆದರೆ ತುಂಬ ಅನಾನುಕೂಲವಾಗುತ್ತೆ. ಏನಂದರೆ ಯಾರೋ ಸುಮ್ಮನೆ ಒಂದು ಕೋಪ ಇದ್ದರೂ ಕೋಪದಲ್ಲೂ ತಿಳಿಸ್ಕೊಡ್ತಾರೆ ಇದ್ರ ಮೇಲೆ ವಾಟ್ಸಪ್ಪಲ್ಲಿ. ಆದರೆ ಚಿತ್ರರಂಗ ಅದರಿಂದ ಎಫೆಕ್ಟ್ ಆಗುತ್ತೆ. ಒಂದು ನಿರ್ಮಾಪಕ ಸೋತ್ರೆ ಚಿತ್ರರಂಗ ಆಟೋಮೆಟಿಕ್ ಆಗಿ ವೀಕ್ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷ ದೇವದಾಸ್ ಪಾಂಡೇಶ್ವರ, ನಿರ್ದೇಶಕ ನಿರ್ಮಾಪಕ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಸುರೇಶ್ ಭಂಡಾರಿ, ಶರತ್ ಕದ್ರಿ ಮತ್ತಿತರರು ಉಪಸ್ಥಿತರಿದ್ದರು.